ಹಲೋ, ನಮಸ್ತೆ ಎಲ್ರಿಗೂ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಚಪಾತಿ ಮಾಡಿರ್ತೀರಾ, ಅದೇ ಲಂಚ್ ಬಾಕ್ಸ್ಗೆ ಪ್ಯಾಕ್ ಮಾಡಿರ್ತೀರಾ. ಮಧ್ಯಾಹ್ನ ಲಂಚ್ ಬಾಕ್ಸ್ ಓಪನ್ ಮಾಡಿ ನೋಡಿದಾಗ ಚಪಾತಿ ರಬ್ಬರ್ ತರ ಆಗಿರುತ್ತೆ. ಈ ತರ ಸಮಸ್ಯೆ ನಿಮ್ಗೂ ತುಂಬಾ ಸರಿ ನೀವು ಫೇಸ್ ಮಾಡಿರ್ತೀರಾ, ನಿಮ್ಗೂ ಬಂದಿರುತ್ತೆ. ಹಾಗಾದ್ರೆ ಒಂದ್ ದಿನ ಆದ್ರೂ ಫುಲ್ ಟೈಮ್ ಚಪಾತಿ ಫ್ರೆಶ್ ಆಗಿರೋ ತರ ಹೇಗ್ ನೋಡೋದು ಅಥವಾ ಮೆದು ಮೆದುವಾಗಿರೋ ತರ ಯಾವ ತರ ಮಾಡೋದು, ಕೆಲವೊಂದು ಸೂಪರ್ ಆಗಿರುವಂತ ಟಿಪ್ಸ್ ಅನ್ನು ಇವತ್ತು ಹೇಳ್ತಾ ಇದ್ದೀನಿ. ಇದರಲ್ಲಿ ಮೊದಲನೇದಾಗಿ ಏನು ಅಂತಂದ್ರೆ, ಚಪಾತಿ ಹಿಟ್ಟು ಯಾವಾಗ್ಲೂ ಫ್ರೆಶ್ ಆಗಿರ್ಬೇಕು. ನೀವು ಹಿಟ್ಟನ್ನ ಡಬ್ದಲ್ಲಿ ಹಾಕಿ ಕರೆಕ್ಟ್ ಆಗಿ ಕ್ಲೋಸ್ ಮಾಡಿಡ್ಬೇಕು. ಮತ್ತೆ ಚಪಾತಿ ಹಿಟ್ಟು ಎಷ್ಟು ನೈಸ್ ಆಗಿರೋದು, ಎಷ್ಟು ಫ್ರೆಶ್ ಆಗಿರೋದು ಅಷ್ಟು ಸೂಪರ್ ಚಪಾತಿ ಮಾಡ್ಬೋದು. ಹಿಟ್ಟನ್ನ ಕಲಿಸ್ಕೊಳ್ಳುವಾಗ ಉರು ಬಿಸಿನ ನೀರಲ್ಲಿ ಕಳಿಸ್ಕೊಳ್ಳೋ ಟೈಮಲ್ಲಿ 2 ಚಮಚ ಮೊಸರು ಅಥವಾ ಹಾಲನ್ನ ಸೇರಿಸ್ಕೋಬಹುದು. 6ರಿಂದ 8 ನಿಮಿಷ ಹಿಟ್ಟನ್ನ ನಾದ್ಕೋಬೇಕು. ನಾದ್ಕೊಳ್ಳುವಾಗ 1-2 ಚಮಚದಷ್ಟು ಬೇಕಾದ್ರೆ ಕುಕಿಂಗ್ ಆಯಿಲ್ ಅನ್ನ ಸೇರಿಸ್ಕೋಬಹುದು. ಅದಾದ ನಂತರ ಹಿಟ್ಟನ್ನ ಒಂದು ಒದ್ದೆ ಬಟ್ಟೆ ಹಾಕಿ ಕವರ್ ಮಾಡಿಬಿಟ್ಟು 15ರಿಂದ 20 ನಿಮಿಷ ನಾವು ನೆನೆಯಲಿಕ್ಕೆ ಬಿಡಬೇಕು. ಅದಾದ ನಂತರನೇ ಲಟ್ಟಿಸ್ಕೋಬೇಕು. ಲಟ್ಟಿಸ್ಕೊಳ್ಳುವಾಗ ಕೂಡ ಅಷ್ಟೇ, ರೋಲ್ ಮಾಡುವಾಗ ಕೂಡ ಅಷ್ಟೇ ಈವನ್ ಆಗಿ ರೋಲ್ ಮಾಡಬೇಕು. ತುಂಬಾ ಪ್ರೆಷರ್ ಹಾಕಿ ರೋಲ್ ಮಾಡಬಾರ್ದು. ರೋಲ್ ಮಾಡಿ ರೆಡಿ ಇಟ್ಟಿರುವಂತ ಚಪಾತಿಯನ್ನ ತುಂಬಾ ಹೊತ್ತು ಹೊರಗಡೆ ಬಿಡಬಾರ್ದು. ಇಮಿಡಿಯೇಟ್ ಆಗಿ ಕಾಯಿಸ್ಕೋಬೇಕು. ಕಾಯಿಸ್ಕೊಳ್ಳುವಾಗ ಕೂಡ ಅಷ್ಟೇ ತವನ ಚೆನ್ನಾಗಿ ನೀವು ಕಾಯಿಸಿರಬೇಕು. ಸರಿಯಾಗಿ ಕಾದ ಹೆಂಚಿನ ಮೇಲೆ ಅಥವಾ ತವದ ಮೇಲೆ ನೀವು ಚಪಾತಿಯನ್ನು ಕಾಯಿಸ್ಕೋಬೇಕು. ಕಾಯಿಸ್ಕೊಳ್ಳೋ ಟೈಮಲ್ಲಿ ಒಂದು ಸೈಡಲ್ಲಿ 10 ಸೆಕೆಂಡ್ 8ರಿಂದ 10 ಸೆಕೆಂಡ್ ಕಾಯಲಿಕ್ಕೆ ಬಿಟ್ಟು ಅದಾದ ನಂತರ ಇಮಿಡಿಯೇಟ್ ಆಗಿ ಮಗುಚಿ ಹಾಕ್ತಾ ನಾವು ಕಾಯಿಸ್ಕೋಬೇಕಾಗುತ್ತೆ. ಒಂದೇ ಸೈಡಲ್ಲಿ ತುಂಬಾ ಹೊತ್ತು ಕಾಯಿಸೋಕ್ ಬಿಡಬಾರ್ದು. ಚಪಾತಿನ ತುಂಬಾ ಹೊತ್ತು ಕಾಯಿಸಲಬಾರ್ದು ಕೂಡ, ಯಾಕಂತಂದ್ರೆ ರೊಟ್ಟಿ ತರ ಆಗುತ್ತೆ. ಇನ್ನೊಂದು ಚಪಾತಿಯನ್ನ ಅರೆಬರಿಕಾದ ತವದಲ್ಲಿ ಕೂಡ ಕಾಯಿಸಬಾರ್ದು. ಚಪಾತಿ ರಬ್ಬರ್ ತರ ಆಗುತ್ತೆ. ಚಪಾತಿ ಕಾವಲಿ ನಾವ್ ಏನ್ ಬಿಸಿ ಮಾಡಿರ್ತೀವಿ ಅದು ಚೆನ್ನಾಗಿ ಕಾದಿರ್ಬೇಕು. ಇನ್ನೊಂದು ಕಾಯಿಸ್ಕೊಳ್ಳೋ ಟೈಮಲ್ಲಿ ಎಷ್ಟು ಬೇಕು ಅಷ್ಟೇ ಕಾಯಿಸ್ಕೋಬೇಕು. ಓವರ್ ಕಾಯಿಸ್ಕೋಬಾರ್ದು, ಓವರ್ ಹೀಟ್ ಮಾಡ್ಕೋಬಾರ್ದು. ಅದಾದ ನಂತರ ಚಪಾತಿಯನ್ನ ನಾವು ತೆಗೆದು ಸ್ವಲ್ಪ ಬೆಣ್ಣೆ ಅಥವಾ ಸ್ವಲ್ಪ ತುಪ್ಪನ ಸವರ್ಬಿಟ್ಟು ಅಲ್ಯೂಮಿನಿಯಂ ಫಾಯಿಲ್ ಅಲ್ಲಿ ಅಂದ್ರೆ ನಾವು ಕವರ್ ಮಾಡಿಬಿಟ್ಟು ವ್ರ್ಯಾಪ್ ಮಾಡಿಬಿಟ್ಟು ಹಾಟ್ ಬಾಕ್ಸ್ ಅಲ್ಲಿ ಎತ್ತಿಡ್ಬೋದು ಅಥವಾ ಲಂಚ್ ಬಾಕ್ಸ್ ಹಾಕಬಹುದು ಅಥವಾ ಟಿಶ್ಯೂ ಪೇಪರ್ ಅಲ್ಲಿ ಕವರ್ ಮಾಡಿ ಕೂಡ ನಾವು ಲಂಚ್ ಬಾಕ್ಸ್ ಹಾಕಬಹುದು. ಈ ತರ ಮಾಡೋದ್ರಿಂದ ಮಧ್ಯಾಹ್ನ ನೀವು ಲಂಚ್ ಬಾಕ್ಸ್ ಓಪನ್ ಮಾಡಿ ನೋಡಿದಾಗಲೂ ಚಪಾತಿ ಹೂವಿನ ತರ ಇರುತ್ತೆ, ತುಂಬಾ ಮೆತ್ತಗಿರುತ್ತೆ. ನನ್ನ ಚಾನೆಲ್ ನಲ್ಲಿ ಚಪಾತಿಯನ್ನ ಸಾಫ್ಟ್ ಆಗಿ ಮಾಡೋದಕ್ಕೆ ತುಂಬಾ ಟಿಪ್ಸ್ ಗಳಿದೆ. ಡಿಟೇಲ್ಡ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಕೂಡ. ನೀವು ಆ ವಿಡಿಯೋಗಳನ್ನ ಚೆಕ್ ಮಾಡಬಹುದು. ಯೂಟ್ಯೂಬ್ ಅಥವಾ ಫೇಸ್ಬುಕ್ ಅಲ್ಲಿ MS ಕುಕ್ಕರಿ ಚಪಾತಿ ಟಿಪ್ಸ್ ಅಥವಾ ಚಪಾತಿ ಸೀಕ್ರೆಟ್ ಟಿಪ್ಸ್ ಅಂತ ಸರ್ಚ್ ಮಾಡಿ ನಿಮಗೆ ಡಿಟೇಲ್ಡ್ ವಿಡಿಯೋಸ್ ಬರುತ್ತೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ನೀವು ಮಾತ್ರ ನೋಡೋದ್ರಲ್ಲಿ ಬೇರೆಯವರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.